ಮಾತೆ ಮರಿಯ, ಯೇಸು ನಮಗೆ ಶಿಲುಬೆಯಿಂದ ನೀಡಿದಂತಹ ಮಹಾತಾಯಿ, ಧರ್ಮಸಭೆಯ ತಾಯಿ, ತನ್ನ ಮಗ ಲೋಕರಕ್ಷಕ ನುಡಿದಂತೆ ಕೇಳಿ ಎಂದು ನುಡಿದು ಪ್ರಥಮವಾಗಿ ಸುವಾರ್ತೆಯನ್ನು ಸಾರಿದಂತಹ ನಮ್ಮ ಆತ್ಮೀಯ ತಾಯಿ. ದಕ್ಷಿಣ ಭಾರತದ 2 ಸ್ಥಳಗಳಲ್ಲಿ ಮಾತ್ರ ಮಾತೆ ಮರಿಯಮ್ಮನವರ ದರ್ಶನ ನೀಡಿದ್ದಾರೆ. ಒಂದು ಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರ ವೇಲಾಂಗಣಿಯಲ್ಲಿ ಆದರೆ ಮತ್ತೊಂದು ಪುಣ್ಯಕ್ಷೇತ್ರವೇ ಕರನಾಡು ಮಧ್ಯಭಾಗದ ಹರಿಹರದಲ್ಲಿ ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಹರಿಹರ ಆರೋಗ್ಯ ಮಾತೆಯ ಭಿನ್ನ ಪ್ರಾರ್ಥನೆ ಆಲಿಸಿದ ಯೇಸು ಈ ಹರಿಹರದಲ್ಲಿ ಅದ್ಭುತಗಳ ಸುರಿಮಳೆಯನ್ನೇ ಸುರಿಯುತ್ತಿದ್ದಾರೆ. ಲೂಕನು ಬರೆದಂತಹ ಶುಭ ಸಂದೇಶ 1ನೇ ಅಧ್ಯಾಯ 49ನೇ ವಾಕ್ಯ ಹೀಗಿದೆ: ಮಾತೆ ಮರಿಯಮ್ಮ ಧನ್ಯಳೆಂದು ಹೊಗಳುವವರೆನ್ನನು ಇಂದಿನಿಂದ ಸರ್ವ ಜನಾಂಗಗಳು. ಲೂಕನು ಬರೆದಂತಹ ಪ್ರಥಮ ಅಧ್ಯಾಯ 43ನೇ ವಾಕ್ಯ: ಪವಿತ್ರಾತ್ಮ ಭರಿತಳಾದ ಎಲಿಜಬೆತಳು, ನನ್ನ ದೇವರ ತಾಯಿ, ನೀನು ನನ್ನ ಬಳಿಗೆ ಬಂದುದು ನನ್ನೆಂಥ ಭಾಗ್ಯ ಎಂದು ನುಡಿದು ಮಾತೆ ಸಾಮಾನ್ಯಳಲ್ಲ, ದೇವರ ತಾಯಿ ಎಂದು ಪವಿತ್ರಾತ್ಮ ಪ್ರೇರಣೆಯಿಂದ ನುಡಿದರು. ಆ ನಮ್ಮ ತಾಯಿ ಹಲವಾರು ಸ್ಥಳಗಳಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡಿ ಪ್ರಾರ್ಥನೆಗೆ ನಮಗೆ ಕರೆ ನೀಡಿದ್ದಾರೆ. ತನ್ನ ಪುತ್ರ ನಮ್ಮ ಪ್ರಭು ಯೇಸುವಿನಿಂದ ಅದ್ಭುತ ನಡೆಸುತ್ತಿದ್ದಾರೆ. ಈ ಗೀತೆಯನ್ನು ಆಲಿಸುವ ಪ್ರತಿಯೊಬ್ಬರನ್ನು ಹರಿಹರದ ಆರೋಗ್ಯ ಮಾತೆಯ ಪ್ರಾರ್ಥನೆ ಲಭ್ಯವಾಗಲಿ, ಯೇಸುವಿನ ಕೃಪೆ ದೊರೆಯಲೆಂದು ಹಾರೈಸುತ್ತೇನೆ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಶೀರ್ವಾದದಲ್ಲಿ ಪ್ರಭು ಯೇಸು ನಿಮ್ಮನ್ನು ಕಾಪಾಡಲಿ, ತಾಯಿಯು ನಿಮ್ಮನ್ನು ಹರಸಲಿ. ಹರಿಹರದ ಆರೋಗ್ಯ ಮಾತೆಯೇ, ಅನುದಿನವೂ ನಮಗಾಗಿ ಪ್ರಾರ್ಥಿಸು. ಹರಿಹರದ ಆರೋಗ್ಯ ಮಾತೆಯೇ, ಅನುದಿನವೂ ನಮಗಾಗಿ ಪ್ರಾರ್ಥಿಸು. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ, ನಿಮ್ಮ ಮೊರೆಯ ಕೇಳುವರು ಬೇಗನೆ. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ, ನಿಮ್ಮ ಮೊರೆಯ ಕೇಳುವರು ಬೇಗನೆ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ತುಂಗಭದ್ರೆ ನದಿಯಲ್ಲಂದು ಮುಳುಗುತ್ತಿದ್ದ ಬಡ ಬ್ರಾಹ್ಮಣನ ಕರವ ಹಿಡಿದೆ ಕಾಪಾಡಿದೆ, ದಡದಲ್ಲವನ
ನೀ ಸೇರಿಸಿದೆ. ಕಷ್ಟಕ್ಕೆ ಸ್ಪಂದಿಸುವ ತಾಯಿ ನೀನು, ಕಣ್ಣೀರನ್ನೊರೆಸುವ ಅಮ್ಮ ನೀನು. ಕಷ್ಟಕ್ಕೆ ಸ್ಪಂದಿಸುವ ತಾಯಿ ನೀನು, ಕಣ್ಣೀರನ್ನೊರೆಸುವ ಅಮ್ಮ ನೀನು. ರಕ್ಷಕನ ತಾಯಿ ನೀನಲ್ಲವೇ, ಕರುಣೆಯ ಮಡಿಲು ನಿನದಲ್ಲವೇ. ರಕ್ಷಕನ ತಾಯಿ ನೀನಲ್ಲವೇ, ಕರುಣೆಯ ಮಡಿಲು ನಿನದಲ್ಲವೇ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ನನ್ನನ್ನು ಹರಿಹರದಲ್ಲೇ ಗೌರವಿಸಿ, ನಾನು ನಿಮಗೆ ಆಶೀರ್ವದಿಸುವೆನು. ನಾನು ಸತ್ಯಕ್ಕೆ ಸಾಕ್ಷಿಯಾಗಿ ಬಂದಿದ್ದೇನೆ. ಹಲವೆಡೆ ಅಮ್ಮ ನೀ ದರ್ಶನ ಕೊಟ್ಟೆ, ಯೇಸು ಮಹಿಮೆ ನೀ ಪಸರಿಸಿದೆ. ಹರಿಹರದಲ್ಲೂ ಅಮ್ಮ ನೀ ನೆಲೆಸಿರುವೆ. ಸನ್ನಿಧಿಗೆ ಬಂದವರ ನೀ ಕರುಣಿಸಿದೆ. ಮಮತೆಯ ಹೃದಯವು ನಿನದಲ್ಲವೇ, ಅಮ್ಮ ಎಂದೊಡನೆ ಆನಂದವೇ. ಮಮತೆಯ ಹೃದಯವು ನಿನದಲ್ಲವೇ, ಅಮ್ಮ ಎಂದೊಡನೆ ಆನಂದವೇ. ಹರಿಹರದ ಆರೋಗ್ಯ ಮಾತೆಯೇ, ಅನುದಿನವೂ ನಮಗಾಗಿ ಪ್ರಾರ್ಥಿಸು. ಹರಿಹರದ ಆರೋಗ್ಯ ಮಾತೆಯೇ, ಅನುದಿನವೂ ನಮಗಾಗಿ ಪ್ರಾರ್ಥಿಸು. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ, ನಿಮ್ಮ ಮೊರೆಯ ಕೇಳುವರು ಬೇಗನೆ. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ, ನಿಮ್ಮ ಮೊರೆಯ ಕೇಳುವರು ಬೇಗನೆ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ಹರಿಹರ ಆರೋಗ್ಯ ಮಾತೆಯ ಸನ್ನಿಧಾನ ನಮ್ಮ ಕುಟುಂಬಗಳಿಗೆ ಆಗಲಿ ವರದಾನ ಎಂದು ಹಾರೈಸುತ್ತಿರುವಂತಹ ವಂದನೀಯ ಸ್ವಾಮಿ ಆಂಟನಿ ಪೀಟರ್, ಪ್ರಧಾನ ಯಾಜಕರು, ಹರಿಹರ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರ.